ನಾನು ಹರ್ಷಿತಾ, ಕಾರ್ವಾಪ್ಲೇಟ್ ಚಾನಲ್ಗೆ ಸ್ವಾಗತ. ಅಪಾಯಕಾರಿ ತಿರುವಿನಲ್ಲಿ ಮೀನು ತುಂಬಿದ ಲಾರಿ ಪಲ್ಟಿ, ಲಕ್ಷಾಂತರ ರೂಪಾಯಿ ನಷ್ಟ, ಪ್ರಾಣಾಪಾಯದಿಂದ ಚಾಲಕ ಪಾರು. ಹೊನ್ನಾವರ ತಾಲೂಕಿನ ಮುಗ್ವಾ ಬಾಳೆಗದ್ದೆ ತಿರುವಿನಲ್ಲಿ ಮಂಗಳವಾರ ಬೆಳಗಿನ ಜಾವ ಮೀನು ತುಂಬಿದ ಲಾರಿ ಪಲ್ಟಿಯಾಗಿ ಅಪಾರ ಪ್ರಮಾಣದ ಮೀನುಗಳು ಮಣ್ಣು ಪಾಲಾಗಿದ್ದು ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ಲಾರಿಯ ಚಾಲಕ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಪಾರಾಗಿದ್ದಾನೆಂದು ತಿಳಿದು ಬಂದಿದೆ. ಇತ್ತೀಚಿನ ವರ್ಷಗಳಲ್ಲಿ ತಾಲೂಕಿನಲ್ಲಿ ಅತಿ ಹೆಚ್ಚು ಅಪಘಾತಗಳು ಸಂಭವಿಸುವ ಸ್ಥಳವಾಗಿ ಬಾಳೆಗದ್ದೆ ಮತ್ತು ಹುಲಿಯಪ್ಪನಕಟ್ಟೆ ನಡುವಿನ ತಿರುವು ಗುರುತಿಸಲ್ಪಟ್ಟಿದೆ. ಹೆಚ್ಚಾಗಿ ಗೇರುಸೊಪ್ಪ ಮಾರ್ಗವಾಗಿ ಹೊನ್ನಾವರ ಕಡೆಗೆ ವಾಹನಗಳೇ ಅಪಘಾತಕ್ಕೀಡಾಗುತ್ತಿರುವುದು ವಿಶೇಷ. ಹೆದ್ದಾರಿ ಪ್ರಾಧಿಕಾರದವರು ಸೂಚನಾ ಫಲಕಗಳನ್ನು ಅಳವಡಿಸಿದ್ದರೂ ಅದರ ಬಗ್ಗೆ ಲಕ್ಷ್ಯ ವಹಿಸದ ಚಾಲಕರು ಅತಿ ವೇಗವಾಗಿ ಬಂದು ತಿರುವಿನಲ್ಲಿ ವಾಹನವನ್ನು ನಿಯಂತ್ರಿಸಲು ಸಾಧ್ಯವಾಗದೆ ಧರೆಗೆ ಗುದ್ದುತ್ತಾರೆ, ಇಲ್ಲವೇ ಪಲ್ಟಿ ಕೆಡುತ್ತಾರೆ. ವರ್ಷದಲ್ಲಿ ಕನಿಷ್ಠವೆಂದರೂ 8-10 ಅಪಘಾತಗಳು ಒಂದೇ ಸ್ಥಳದಲ್ಲಿ ಸಂಭವಿಸುತ್ತಿದೆ. ಮಲೆನಾಡು ಹಾಗೂ ಬಯಲು ಸೀಮೆಗಳಿಂದ ತರಕಾರಿ ತುಂಬಿಕೊಂಡು ಬರುವ ವಾಹನಗಳು ಹಾಗೂ ಸಮಯದ ಮಿತಿಯಲ್ಲಿ ಉದ್ದೇಶಿತ ದೂರವನ್ನು ತಲುಪಬೇಕಾದ ಅನಿವಾರ್ಯತೆ ಇರುವ ಮೀನು ಲಾರಿಗಳೇ ಅಪಘಾತಕ್ಕೀಡಾಗುತ್ತಿರುವುದನ್ನು ಕಾಣಬಹುದಾಗಿದೆ. ಇಂಗ್ಲಿಷ್ ವರ್ಣಮಾಲೆಯ ಜಡ್ ಆಕೃತಿಯ ತಿರುವು ಇದಾಗಿದ್ದು, ಹೆದ್ದಾರಿ ಪ್ರಾಧಿಕಾರದವರು ಇಲ್ಲಿ ಸಂಭವಿಸುವ ಅಪಘಾತಗಳ ಹಿಂದಿನ ಕಾರಣವನ್ನು ಕಂಡುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಎನ್ನುವ ಒತ್ತಾಯ ಸ್ಥಳೀಯರದ್ದಾಗಿದೆ. ಗೇರುಸೊಪ್ಪ ಘಾಟಿಯಲ್ಲಿ ಸೂಕ್ಷ್ಮ ತಿರುವುಗಳನ್ನೆಲ್ಲ ಸಲೀಸಾಗಿ ದಾಟಿ ಬರುವ ಚಾಲಕರು ಬಾಳೆಗದ್ದೆ ತಿರುವಿನಲ್ಲಿ ಎಡುತ್ತಿರುವ ಹಿಂದೆ ರಸ್ತೆ ನಿರ್ಮಾಣದಲ್ಲಿನ ದೋಷವೂ ಇರಬಹುದು ಎನ್ನುವ ಅಭಿಪ್ರಾಯವಾಗಿದೆ. ಕಾರವಾರ ತಾಲೂಕಿನ ಸಮುದ್ರ ತೀರ ಪ್ರದೇಶ ವೀಕ್ಷಣೆ ಮಾಡಿದ ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವ ಶ್ರೀ ಎಸ್ ಅಂಗಾರ್. ಕಾರವಾರ ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರಾದ ಶ್ರೀ ಎಸ್ ಅಂಗಾರ್ ಅವರೊಂದಿಗೆ ಕಾರವಾರ ಅಂಕೋಲಾ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀಮತಿ ರೂಪಾಲಿ ಎಸ್ ನಾಯ್ಕರವರು ಕಾರವಾರ ತಾಲೂಕಿನ ಮಾಜಾಳಿ, ದೇವಬಾಗ್, ಬೈತ್ಕುಲ್ ಭಾಗದ ಸಮುದ್ರ ತೀರ ಪ್ರದೇಶವನ್ನು ವೀಕ್ಷಣೆ ಮಾಡಿದರು. ಮಾಜಾಳಿಯಲ್ಲಿ ಬಂದರು ನಿರ್ಮಾಣದ ಸ್ಥಳ ಪರಿಶೀಲನೆ ಮಾಡಲಾಯಿತು. ದೇವಭಾಗದಲ್ಲಿ ಬಂದರು ಇಲಾಖೆಯ ಸ್ಥಳವನ್ನು ವೀಕ್ಷಣೆ ಮಾಡಲಾಯಿತು. ಅವಶ್ಯಕವಾಗಿರುವ ಸಮುದ್ರ ಪ್ರತಿಬಂಧಕ ನಿರ್ಮಾಣ ಕಾಮಗಾರಿ ಮತ್ತು ಬಳಿಕ ಬೈತ್ಕುಲ್ ಬಂದರಿನ ಮೂಲಭೂತ ಸೌಕರ್ಯ ಅಭಿವೃದ್ಧಿಗೆ 4 ಕೋಟಿ ಅಂದಾಜು ಮೊತ್ತ ಅವಶ್ಯಕವಿದ್ದು ಬಿಡುಗಡೆ ಮಾಡುವುದಾಗಿ ಹಿಂದೆಯೇ ಹೇಳಲಾಗಿತ್ತು. ಆದರೆ ಹಣಕಾಸು ಇಲಾಖೆಯಿಂದ ಬಿಡುಗಡೆಯಾಗದಿರುವ ಬಗ್ಗೆ ಸಚಿವರ ಗಮನಕ್ಕೆ ತರಲಾಯಿತು. ಸಕಾರಾತ್ಮಕವಾಗಿ ಸ್ಪಂದಿಸಿದ ಸಚಿವರು ಶೀಘ್ರದಲ್ಲಿ ಹಣ ಬಿಡುಗಡೆ ಮಾಡಲಾಗುವುದು ಎಂದು ಭರವಸೆ ನೀಡಿದರು. ಅಲ್ಲದೆ ದೇವಬಾಗ್, ಮಾಜಾಳಿ ಸಮುದ್ರ ಕೊರೆತ ಪ್ರದೇಶಗಳನ್ನು ವೀಕ್ಷಣೆ ಮಾಡಲಾಯಿತು. ಮಾಜಾಳಿಯಲ್ಲಿ ಬಂದರು ನಿರ್ಮಾಣಕ್ಕೆ 228 ಕೋಟಿ ರೂಪಾಯಿ ಅನುದಾನ ಅವಶ್ಯಕವಾಗಿರುವ ಕುರಿತು ಸಚಿವರಿಗೆ ಪ್ರಸ್ತಾವ ಸಲ್ಲಿಸಲಾಯಿತು. ಇದನ್ನು ಆಯವ್ಯಯದಲ್ಲಿ ಘೋಷಣೆ ಮಾಡುವಂತೆ ಮನವಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ರಾಜ್ಯ ಮೀನುಗಾರ ಪ್ರಕೋಷ್ಠದ ಸಹಸಂಚಾಲಕರು, ಮೀನುಗಾರಿಕೆ ಬಂದರು ಇಲಾಖೆಯ ಅಧಿಕಾರಿಗಳು, ಮೀನುಗಾರ ಮುಖಂಡರು ಉಪಸ್ಥಿತರಿದ್ದರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದೇ ಮೊದಲ ಬಾರಿಗೆ ಶತಕ ಬಾರಿಸಿದ ಪೆಟ್ರೋಲ್ ದರ. ಕಾರವಾರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದೇ ಮೊದಲ ಬಾರಿಗೆ ಪೆಟ್ರೋಲ್ ದರ ಶತಕ ಬಾರಿಸಿದೆ. ಜಿಲ್ಲೆಯ ಶಿರಸಿಯಲ್ಲಿ ನಿನ್ನೆ 100ರ ಗಡಿ ದಾಟಿದ್ದ ಪೆಟ್ರೋಲ್ ದರ ಜಿಲ್ಲೆಯಾದ್ಯಂತ ಸಂಪೂರ್ಣವಾಗಿ ಸೆಂಚುರಿ ಬಾರಿಸಿದೆ. ಕಾರವಾರದಲ್ಲಿ ಸಾಮಾನ್ಯ ಪೆಟ್ರೋಲ್ 100.14 ರೂಪಾಯಿ ಇದ್ದು, ಡೀಸೆಲ್ ದರ 92.88 ರೂಪಾಯಿ ತಲುಪಿದೆ. ಶಿರಸಿಯಲ್ಲಿ ಇಂದು ಸಾಮಾನ್ಯ ಪೆಟ್ರೋಲ್ ದರ 100.58 ರೂಪಾಯಿ ಇದ್ದು, ಡೀಸೆಲ್ ದರ 93.23 ರೂಪಾಯಿಗೆ ಏರಿದೆ. ಕರೋನಾ ಲಾಕ್ಡೌನ್ ಸಮಯದಲ್ಲಿ ಈ ರೀತಿ ತೈಲ ಬೆಲೆ ಏರಿಕೆ ಜನರಿಗೆ ಚಾಟಿ ಏಟು ನೀಡಿದಂತಾಗಿದೆ. 100 ರೂಪಾಯಿ ನೀಡಿದರೂ 1 ಲೀಟರ್ ಪೆಟ್ರೋಲ್ ಸಿಗದಿದ್ದರಿಂದ ಜನರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಲಾಕ್ಡೌನ್ ಪರಿಣಾಮ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಜತೆಗೆ ತೈಲ ದರ ಏರಿಕೆ ಬಡವರಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಹೀಗಾಗಿ ಜನರು ಸರ್ಕಾರದ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ತಪ್ಪಾದ ಆರ್ಥಿಕ ನೀತಿಯಿಂದ ಶಿರಸಿಯಲ್ಲಿ ಪೆಟ್ರೋಲ್ ಬೆಲೆ ಪ್ರತಿ ಲೀಟರ್ಗೆ 100 ರೂಪಾಯಿಗೆ ಏರಿಕೆ ಆಗಿರುವ ಹಿನ್ನೆಲೆಯಲ್ಲಿ ಪ್ರತಿಭಟನಾರ್ಥವಾಗಿ ಸಾಮಾಜಿಕ ಹೋರಾಟಗಾರ ಹಾಗೂ ನ್ಯಾಯವಾದಿ ರವೀಂದ್ರ ನಾಯ್ಕರವರು ಮನೆಯಂಗಳದಲ್ಲಿ ಜಾಗಟೆ ಬಾರಿಸಿ ತೀವ್ರ ವಿರೋಧ ವ್ಯಕ್ತಪಡಿಸಿದರು. ಕೋವಿಡ್ ನೀತಿ ನಿಯಮದಂತೆ ಸಾರ್ವಜನಿಕ ಪ್ರತಿಭಟನೆಗೆ ಅವಕಾಶ ಇಲ್ಲದಿರುವುದರಿಂದ ಅವರು ಮನೆಯ ಅಂಗಳದಲ್ಲಿ
ಸಾಂಕೇತಿಕವಾಗಿ ಪ್ರತಿಭಟನೆ ವ್ಯಕ್ತಪಡಿಸಿ ಸರ್ಕಾರ ಅತಿ ಶೀಘ್ರದಲ್ಲಿ ಇಂಧನ ಬೆಲೆ ಏರಿಕೆಗೆ ಆಗ್ರಹಿಸಿದ್ದರು. ಪೆಟ್ರೋಲ್ ಮೂಲ ಬೆಲೆ 33 ರೂಪಾಯಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರವು %260ರಷ್ಟು ವಿವಿಧ ತೆರಿಗೆ ಹಾಕಿ ಇಂದು 100ರ ಗಡಿ ದಾಟಲು ಕಾರಣವಾಗಿದ್ದು ಇರುತ್ತದೆ ಅಂತ ಅವರು ಹೇಳುತ್ತಾ, ಜಗತ್ತಿನಲ್ಲೇ ಅತಿ ಹೆಚ್ಚು ತೆರಿಗೆ ಹಾಕುವ ರಾಷ್ಟ್ರ ಭಾರತವಾಗಿದೆ ಎಂದು ಅವರು ಹೇಳಿದರು. ತಕ್ಷಣ ಸರ್ಕಾರವು ಹೆಚ್ಚುವರಿ ತೆರಿಗೆಗೆ ಕಡಿವಾಣ ಹಾಕಿ ಇಂಧನ ಬೆಲೆ ಕಡಿತಗೊಳಿಸಬೇಕೆಂದು ರವೀಂದ್ರ ನಾಯ್ಕ್ ರವರು ಸಾರ್ವಜನಿಕವಾಗಿ ಸರ್ಕಾರಕ್ಕೆ ಆಗ್ರಹಿಸಿದ್ದರು. ಸಿರ್ಸಿಯಲ್ಲಿ ಪೆಟ್ರೋಲ್ ಬೆಲೆ 100ರ ಗಡಿ ದಾಟಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಒಂದು ಸಾರ್ವಜನಿಕ ಜನಸಾಮಾನ್ಯ ವಿರೋಧ ನೀತಿಯೇ ಇದಕ್ಕೆ ಕಾರಣವಾಗಿದೆ. ಮೂಲ ಬೆಲೆ ಪೆಟ್ರೋಲಿಗೆ 33 ರೂಪಾಯಿ ಆಗುತ್ತೆ. ಆದರೆ ಇವತ್ತು ಕೇಂದ್ರ ಸರ್ಕಾರ 36 ರೂಪಾಯಿಯಷ್ಟು ತೆರಿಗೆಯನ್ನು, ರಾಜ್ಯ ಸರ್ಕಾರ 35 ರೂಪಾಯಿ 25 ರೂಪಾಯಿಯಷ್ಟನ್ನು ತೆರಿಗೆಯನ್ನು ಹಾಕಿ ಇವತ್ತು 100ರ ಗಡಿಯನ್ನು ದಾಟಲಿಕ್ಕೆ ಕಾರಣವಾಗಿದೆ. ಇವತ್ತು ಎಲ್ಲಾ ದೇಶಗಳ ಪೆಟ್ರೋಲ್ ಡೀಸೆಲ್ ಮೇಲಿರುವ ತೆರಿಗೆ ಪ್ರಮಾಣವನ್ನು ನೋಡಿದ್ರೆ ಇಡೀ ಜಗತ್ತಿನಲ್ಲಿ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ತೆರಿಗೆಯನ್ನು ಹಾಕಿರುವಂತ ಪ್ರಮಾಣವನ್ನು ನಾವು ನೋಡ್ತಾ ಇದ್ದೇವೆ. %260ರಷ್ಟು ತೆರಿಗೆಯನ್ನು ಹಾಕಿ ಇವತ್ತು 100ರ ಗಡಿಯನ್ನ ದಾಟಿರುವಂತ ಈ ಕ್ರಮದ ವಿರುದ್ಧ ಇವತ್ತು ಜಾಗಟೆನ ಬರೆದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಒಂದು ಜಾಗೃತಿ ಮೂಡಿಸಲಿಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದೇವೆ. ಮತ್ತು ಅತಿ ಶೀಘ್ರದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಎಕ್ಸೆಸ್ ತೆರಿಗೆಗಳನ್ನ ಕಡಿಮೆ ಮಾಡಬೇಕು, ಮತ್ತೆ ಸರಳವಾದ ಹಣಕಾಸಿನ ವ್ಯವಸ್ಥೆಯಲ್ಲಿ ಬೆಲೆಯಲ್ಲಿ ಈ ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನ ಮಾರಬೇಕು ಅಂತ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಆಗ್ರಹವನ್ನ ಮಾಡ್ತಾ ಇದ್ದೇನೆ. ಕೇಬಲ್ ಕಳವು, ರೈಲ್ವೆ ಉದ್ಯೋಗಿ ಸೇರಿ 6 ಮಂದಿ ಬಂಧನ. ಜೊಯಿಡಾ ತಾಲೂಕಿನ ಕೆಸಲ್ ರಾಕ್ ರೈಲು ನಿಲ್ದಾಣದ ಸಮೀಪ ಕೇಬಲ್ ಕಳವು ಪ್ರಕರಣಕ್ಕೆ ಸಂಬಂಧಿಸಿದಂತೆ 6 ಮಂದಿಯನ್ನು ಪೊಲೀಸರು ಬಂಧಿಸಿದ್ದಾರೆ. ಆರೋಪಿಗಳಿಂದ ಸುಮಾರು 15 ಲಕ್ಷ ಮೌಲ್ಯದ 470 ಕೆಜಿ ತಾಮ್ರದ ತಂತಿಗಳನ್ನು ಜಪ್ತಿ ಮಾಡಿದ್ದಾರೆ. ಕದ್ದ ಕೇಬಲ್ಗಳನ್ನು ಸುಟ್ಟು ಅದರಿಂದ ತಾಮ್ರದ ತಂತಿಗಳನ್ನು ತೆಗೆಯುತ್ತಿದ್ದ ಈ ಜಾಲದಲ್ಲಿ ರೈಲ್ವೆ ಉದ್ಯೋಗಿಯೂ ಸೇರಿದ್ದಾರೆ. ಪ್ರಸ್ತುತ ಕ್ಯಾಸಲ್ ರಾಕ್ನ ರೈಲ್ವೆ ವಸತಿ ನಿಲಯದ ನಿವಾಸಿ ಗೋಕಾಕ್ ತಾಲೂಕು ದಾಸನಟ್ಟಿಯ ಯಲ್ಲಪ್ಪ ಕುಪ್ಪನ್ನವರ್ 38 ವರ್ಷ ಸೆರೆ ಸಿಕ್ಕಿದ್ದಾರೆ. ಉಳಿದಂತೆ ದಾಂಡೇಲಿಯ ಗಾಂಧಿನಗರದ ನಿವಾಸಿಗಳಾದ ಕೂಲಿ ಕೆಲಸ ಮಾಡುತ್ತಿದ್ದ ಅಜಯ್ ಕಂಜರ್ಬಾಟ 30 ವರ್ಷ, ಸೋನು ಕಂಜರ್ಬಾಟ 25 ವರ್ಷ, ಜಿತೇಂದ್ರ ಮಾಸ್ತಿ 38 ವರ್ಷ, ದೀಪಕ್ ಕಂಜರ್ಬಾಟ 32 ವರ್ಷ, ಜಿಗನು ಕಂಜರ್ಬಾಟ 45 ವರ್ಷ ಇವರು ಬಂಧಿತ ಇತರ ಆರೋಪಿಗಳು. ಪ್ರಕರಣದ ತನಿಖೆಗಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಿವಪ್ರಕಾಶ್ ದೇವರಾಜು ವಿಶೇಷ ತಂಡವನ್ನು ರಚಿಸಿದ್ದರು. ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಬದ್ರಿನಾಥ್ ಎಸ್, ದಾಂಡೇಲಿ ಡಿವೈಎಸ್ಪಿ ಕೆಎಲ್ ಗಣೇಶ್ ಅವರ ಮಾರ್ಗದರ್ಶನದಲ್ಲಿ ದಾಂಡೇಲಿ ಪ್ರಭಾರ ಸಿಪಿಐ ಪ್ರಭು ಆರ್ ಗಂಗೇನಹಳ್ಳಿ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆದಿತ್ತು. ರಾಮನಗರ ಠಾಣೆಯ ಪಿಎಸ್ಐಗಳಾದ ಕಿರಣ್ ಕುಮಾರ್ ಪಾಟೀಲ್, ಎಲ್ಎಲ್ ಪೂಜಾರಿ ಮತ್ತು ಸಿಬ್ಬಂದಿ ಭಾಗವಹಿಸಿದ್ದರು. ರಾಮನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರ್ವಾರ್ ಪ್ಲಸ್ ವೀಕ್ಷಿಸಿ. ನೀವು ಯೂಟ್ಯೂಬಲ್ಲಿ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.